ಮಂಗಳಮುಖಿಯರು ತಮ್ಮ ಜೀವನ ಶೈಲಿಯಿಂದ ಎಲ್ಲರ ಗಮನವನ್ನ ಸೆಳೀತಾರೆ. ಆದರೆ ಅವರಿಗೆ ಸಾಮಾಜಿಕ ತಾತ್ಸಾರ, ಉದ್ಯೋಗ ಕೊರತೆ, ಮನೆ ಬಾಡಿಗೆ ಸಮಸ್ಯೆಗಳು ಸಾಮಾನ್ಯ. ಈ ಸಂಕಷ್ಟಗಳ ನಡುವೆ ಮಂಗಳಮುಖಿ ಅನಿ ಮಂಗಳೂರು ತಮ್ಮ ಜೀವನದ ಹೋರಾಟವನ್ನ ಅವಕಾಶವಾಗಿ ಪರಿಗಣಿಸಿ ತಮ್ಮ ಸಮುದಾಯದ ಮಂಗಳಮುಖಿಯರಿಗೆ ಹೊಸ ದಾರಿಯನ್ನ ತೋರಿಸಿದ್ದಾರೆ. ಇತ್ತೀಚೆಗೆ ಅವರು ಪಂಪ್ವೆಲ್ ಸರ್ಕಲ್ ಬಳಿ ಚಹಾ ಕಾಫಿ ಅಂಗಡಿಯನ್ನ ಆರಂಭಿಸಿದ್ದಾರೆ. ಇದು ಮಂಗಳಮುಖಿಯರಿಗೆ ಸ್ವಾವಲಂಬನೆ ಸಾಧಿಸಲು ಮಾದರಿಯಾಗಿದೆ. ಅನಿ ಮಂಗಳೂರು ಬಾಲ್ಯದಲ್ಲಿ ಕುಟುಂಬದ ಬಡತನ ಮತ್ತು ಶಿಕ್ಷಣದ ಕೊರತೆಯನ್ನ ಎದುರಿಸಿದರೂ ಕೂಡ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ರು. ಅಪ್ಪ, ಅಮ್ಮ ಮತ್ತು ಕುಟುಂಬದ ಶ್ರಮದಿಂದ ಓದಿದಂತಹ ಅನಿ ನಂತರ ತಮ್ಮ ದೇಹದಲ್ಲಿ ಆದಂತಹ ಬದಲಾವಣೆಯಿಂದ ಮಂಗಳಮುಖಿಯಾಗಿ ತಮ್ಮ ಜೀವನದ ಕಷ್ಟವನ್ನ ಸಮಾಜದ ಉತ್ತಮ ಸೇವೆಗೆ ಅರ್ಪಿಸಿದ್ರು. ಅನಿ ಮಂಗಳೂರು ಅವರು ತಾವು ಮಂಗಳಮುಖಿ ಎಂದು ರಿಕ್ಷಾದಲ್ಲಿ ಡ್ರಾಪ್ ಸಿಗದ ಕಾರಣಕ್ಕೆ 4 ರಿಕ್ಷಾಗಳನ್ನ ಲೋನ್ ಮೂಲಕ ಪಡೆದು ಈಗಾಗಲೇ ಗರ್ಭಿಣಿ ಮಹಿಳೆಯರು, ವೃದ್ಧರು ಮತ್ತು ಮಂಗಳಮುಖಿಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನು ನೀಡಿದ್ದಾರೆ. ಜೊತೆಗೆ ಜಿಮ್ ತರಬೇತಿ ಕಾರ್ಯಾಗಾರಗಳನ್ನ ನಡೆಸ್ತಾ ಇದ್ದಾರೆ. ಅನಿ ಮಂಗಳೂರು ಅವರಿಗೆ ವೃದ್ಧ ಮಂಗಳಮುಖಿಯರಿಗಾಗಿ ವೃದ್ಧಾಶ್ರಮವನ್ನ ಆರಂಭಿಸುವಂತಹ ಕನಸು ಇದೆ. ಇದೀಗ ಅನಿ ಮಂಗಳೂರು ಹೊಸ ಚಹಾ ಕಾಫಿ ಅಂಗಡಿಯನ್ನ ಆರಂಭಿಸಿದ್ದಾರೆ. ಇದರಲ್ಲಿ ಕಾಫಿ, ಚಹಾ ಮತ್ತು ತಿಂಡಿಗಳನ್ನ ಮಾರುತ್ತಾ ಸಮುದಾಯದವರಿಗೆ ಸ್ವಾವಲಂಬಿಯಾಗಿ ಬದುಕುವ ಸಾಧ್ಯತೆ ತೋರಿಸಿದ್ದಾರೆ. ಈ ಅಂಗಡಿ ವಿಶೇಷವಾಗಿ ಮಂಗಳಮುಖಿಯರಿಗೆ ಬದುಕಿನಲ್ಲಿ ಸ್ಫೂರ್ತಿ ಮತ್ತು ಸ್ವಾವಲಂಬನೆ ಸಾಧಿಸಲು ಒಂದು ಮಾದರಿ ಹೆಜ್ಜೆಯಾಗಿದೆ. ಅನಿ ಮಂಗಳೂರು ಮಾತನಾಡಿ, ನಮ್ಮ ಸಮುದಾಯದವರು ಸ್ವಾವಲಂಬಿ ಆಗಲು ಈ ಕೆಫೆ ಅಂಗಡಿ ಪ್ರಾರಂಭಿಸಿದ್ದೇವೆ. ಪ್ರತಿಯೊಬ್ಬ ಮಂಗಳಮುಖಿಯು ತಮ್ಮ ಜೀವನದಲ್ಲಿ ಬೆಳೆಯಲು ಅವಕಾಶವನ್ನ ಹೊಂದಬೇಕು ಎಂಬುದನ್ನು ತೋರಿಸಲು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅನಿ ಮಂಗಳೂರು ಅವರ ಸಾಹಸಗಳು ಮಂಗಳೂರು ನಗರದಲ್ಲಿ ಮಂಗಳಮುಖಿಯರಿಗೆ ಪ್ರೇರಣೆಯಾಗಿದೆ. ತಮ್ಮ ಹೋರಾಟ, ಸೇವೆ ಮತ್ತು ಕೆಫೆ ಆರಂಭದ ಮೂಲಕ ಅವರು ತಮ್ಮ ಸಮುದಾಯದ ಮಂಗಳಮುಖಿಯರಿಗೆ ಹೊಸ ಜೀವನದ ದಾರಿಯನ್ನ ತೋರಿಸಿದ್ದಾರೆ. ಈ ಕೆಫೆಯನ್ನ ನಾವು ಸಣ್ಣ ಮೊತ್ತದಿಂದ ಪ್ರಾರಂಭ ಮಾಡಿದೀವಿ. ಮುಂದೊಂದು ದಿನ ಒಂದು 4-5 ಕೆಫೆಗಳು ಓಪನ್ ಮಾಡಿ ಒಂದು ಜನರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೆಫೆ ಓಪನ್ ಮಾಡಿದ ತಕ್ಷಣನೇ ರೋಡ್ ಸ್ಟಾರ್ಟ್ ಆಯ್ತು. ರೋಡ್ ಸ್ಟಾರ್ಟ್ ಆದ್ಮೇಲೆ ಎಷ್ಟೋ ಜನಗಳು ರೋಡ್ ಸ್ಟಾರ್ಟ್ ಆಯ್ತು, ಇವ್ರು ಆಗಲಿ ಕ್ಲೋಸ್ ಮಾಡಿದ್ರೇನೋ ಅಂತ ಹೇಳಿ ಕೆಲವೊಂದು ಜನಗಳೆಲ್ಲ ಅನ್ಕೊಂತಿರ್ಬೋದು. ಆದ್ರೆ ಈ ಕೆಫೆ ಮಾತ್ರ ಓಪನ್ ಇರುತ್ತೆ. ನೀವು ಯಾವಾಗ್ಲಾದ್ರೂ ಬಂದು ನಮ್ಮ ಕೆಫೆಯಲ್ಲಿ ಸಮೋಸ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಮತ್ತೆ ಮ್ಯಾಗಿ ಆಗಿರ್ಬೋದು, ಬ್ರೆಡ್ ಆಮ್ಲೆಟ್ ಆಗಿರ್ಬೋದು, ಚುರುಮುರಿ ಆಗಿರ್ಬೋದು, ಪ್ರತಿಯೊಂದು ನಾವು ತಿಂಡಿ ತಿನಿಸುಗಳು ಲೈವ್ ಆಗಿ ಮಾಡಿ ಕೊಡ್ತೇವೆ. ಮತ್ತೆ ಮುಂದೊಂದು ದಿನ ಯಾರಾದ್ರೂ ಅಡಿಗೆಯವರು ಒಳ್ಳೆ ವ್ಯಕ್ತಿಗಳು ಕೆಲಸ ಸಿಕ್ಕರೆ ಅವ್ರ ಕಡೆಯಿಂದ ಒಂದು ಏನಾದ್ರು ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಪೂರಿ, ಬಾಜಿ, ದೋಸೆ ಈ ತರ ಐಟಮ್ಸ್ ಎಲ್ಲ ಮಾಡ್ಬೇಕಂತ ಹೇಳಿ ಒಂದು ಕನ್ಸು ಹೊತ್ಕೊಂಡಿದೀನಿ. ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಆಗುತ್ತಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ನಮ್ಮ ಕೆಫೆ ಬಂದು ಬೆಳಿಗ್ಗೆ 3 ಗಂಟೆಗೆ ಓಪನ್ ಆಗುತ್ತೆ. ಮತ್ತೆ ರಾತ್ರಿ 12 ಗಂಟೆಗೆ ಯಾರಾದ್ರೂ ಪೊಲೀಸರು ಬಂದು ಕ್ಲೋಸ್ ಮಾಡಿ ಅಂತ ಹೇಳಿದಾಗ ಕ್ಲೋಸ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇವಾಗ ಕೆಲಸದವರ ಅಭಾವ ಇರೋದ್ರಿಂದ ಸ್ವಲ್ಪ ಕ್ಲೋಸ್ ಕೆಲವೊಂದು ಟೈಮಲ್ಲೆಲ್ಲ ಆಚೆ ಈಚೆ ಆಗ್ತಾ ಇರುತ್ತೆ. ಒಂದು ಕೆಲಸದ ವ್ಯಕ್ತಿಗಳೆಲ್ಲ ಸಿಕ್ಕರೆ ಕಂಟಿನ್ಯೂ ಓಪನ್ ಮಾಡಿ ಅವರಿಗೆಲ್ಲಾನು ಇಲ್ಲಿ ಲೈವ್ ಆಗಿ ಫುಡ್ ಮಾಡಿರುವಂತದ್ದನ್ನೆಲ್ಲ ಸರ್ವೆ ಮಾಡಿ ಒಂದು ಹೈಜಿನಿಕ್ ಮೇಂಟೈನ್ ಮಾಡುವಂತ ಕೆಫೆ ಇದು.